ಮಂಗಳೂರಿನ ಸಂತ ಅಲೋಶಿಯಸ್ ಪ್ರೌಢಶಾಲಾ ಸಭಾಂಗಣದಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಈ ವೇಳೆ ಶಾಲಾ ವಿದ್ಯಾರ್ಥಿಗಳಿಂದ ಕ್ರಿಸ್ಮಸ್ ಕ್ಯಾರಲ್ಸ್ ಹಾಗೂ ಕ್ರಿಸ್ತ ಜನನದ ಸಂದೇಶ ಸಾರುವ ನಾಟಕ ಪ್ರದರ್ಶನಗೊಂಡಿತು. ಮಂಗಳೂರಿನಾದ್ಯಂತ ಕ್ರಿಸ್ಮಸ್ ಹಬ್ಬದ ತಯಾರಿ ಎಲ್ಲೆಡೆ ನಡೆಯುತ್ತಿದೆ. ಈ ನಡುವೆ ನಗರದ ಹೆಸರಾಂತ ಶಿಕ್ಷಣ ಸಂಸ್ಥೆಗಳ ಪೈಕಿ ಒಂದಾಗಿರುವ ಸಂತ ಅಲೋಶಿಯಸ್ ಪ್ರೌಢಶಾಲಾ ಸಭಾಂಗಣದಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶಾಲಾ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಜೆರಾಲ್ಡ್ ಪುಟಾರ್ಡೋ ಎಸ್ಜೆ ಅವರು ಪಾಲ್ಗೊಂಡು ಮಾತನಾಡಿದರು. ಪ್ರಸ್ತುತ ಜಗತ್ತಿನಲ್ಲಿ ಶಾಂತಿಯ ಮಹತ್ವದ ಅಗತ್ಯತೆಯನ್ನ ಕುರಿತು ತಿಳಿಸಿ ಪರರ ನೋವಿನಲ್ಲಿ ಸ್ಪಂದನೆ ಕ್ರಿಸ್ಮಸ್ ಆಚರಣೆಯ ನಿಚಾರ್ಥ ಎನ್ನುತ್ತಾ ಪರಸ್ಪರ ಸಹಬಾಳ್ವೆ, ಪ್ರೀತಿ ಮತ್ತು ಕ್ಷಮಾಪರತೆಗಳಲ್ಲಿ ಬದುಕನ್ನು ರೂಪಿಸುವ ಕಲೆಯನ್ನ ಕರಗತಗೊಳಿಸಲು ಸಂದೇಶವನ್ನ ನೀಡಿದ್ರು. Peace and prosperity. And when we think of that, it's a great opportunity to think of other people who are really suffering in society, who are having difficulties, who are having trouble. And I think these people, we need to look at them and feel empathy for these people. ಈ ವೇಳೆ ಶಾಲಾ ಉಪಪ್ರಾಂಶುಪಾಲರಾದ ಗೋಪಾಲಕೃಷ್ಣ ಎಸ್, ಶಾಲಾ ನಾಯಕ ಜೈನ್, ಉಪನಾಯಕಿ ನಂದಿತಾ ಎಸ್, ಕಾರ್ಯದರ್ಶಿ ಆರನ್ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನ ಆಲನ್ ಮೆನೇಚಸ್ ಸ್ವಾಗತಿಸಿದ್ರೆ, ರೂಬನ್ ಫೆರ್ನಾಂಡಿಸ್ ಹಾಗೂ ಶ್ರಾವ್ಯ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಆನ್ಸನ್ ಡಿಸೋಸಾ ವಂದಿಸಿದ್ರು. ತದಬಳಿಕ ಶಾಲಾ ವಿದ್ಯಾರ್ಥಿಗಳಿಂದ ಕ್ರಿಸ್ಮಸ್ ಕ್ಯಾರಲ್ಸ್ ಹಾಗೂ ಕ್ರಿಸ್ತ ಜನನ ಸಂದೇಶ ಸಾರುವ ನಾಟಕ ಪ್ರದರ್ಶನಗೊಂಡಿತು. ಜೋಯಲ್, ಈ ದಂಪತಿಗಳು ಬಹಳ ದೂರದಿಂದ ಬಂದಿದ್ದಾರೆ. ಆಕೆ ಬಸ್ರಿ ಬೇರೆ. ಏನಾದ್ರೂ ಸ್ವಲ್ಪ ಸುಧಾರಿಸ್ಕೊಂಡು ಉಳ್ಕೊಳ್ಳೋದಕ್ಕೆ ಸ್ಥಳ ಕೊಡಪ್ಪ. ಇಲ್ಲ, ಇಲ್ಲಿ ಸ್ವಲ್ಪ ಮಾತ್ರ ಸ್ಥಳ ಇಲ್ಲ. ಜೋಯಲ್, ಹಾಗನ್ಬೇಡ, ಸ್ವಲ್ಪ ಕರುಣೆ ತೋರಿಸು. ಕರುಣೆ ಅಲ್ಲಿ ಏನ್ ಬಂದಿದೆ ಅಂತ ಸ್ವಲ್ಪ ನೋಡು. ಅವ್ರಿಗೆ ಕಾಣಿಸಲಿಲ್ವೇ? ಇವ್ರಿಗೆ ಸ್ಥಳ ಕೊಡೋದಕ್ಕೆ ಇವ್ರೇನು ರಾಜಮಂತಂದವ್ರೇನಾ? ನೋಡು ಜೋಯಲ್, ಸ್ವಲ್ಪ ಸಮಾಧಾನ ಮಾಡ್ಕೊ. ಅವಳನ್ನ ನೋಡಿದ್ರೆ ಯಾವ ವ್ಯಕ್ತಿಗಾದ್ರೂ ಆಕೆಗೆ ಹೆರಿಗೆ ಆಗ್ಬೋದು. ಅಕ್ಕ, ನಾವು ಹೆರಿಗೆ ಆಸ್ಪತ್ರೆ ಕರ್ಸಿಲ್ಲ, ಇದು ಛತ್ರ. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.